ಪ್ರಿಯರೇ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ ಒಂದು ಭಾಗವನ್ನು ಇಂದು ಕೇಳೋಣ. ನಾನು ಕರುಣಾಕರ ಬಳಕೂರು. ಪರಿಪರಿ ಪರೀಕ್ಷೆಗಳು ಪರಿಭವದ ಶಿಕ್ಷೆಗಳು, ಪರಿಪರಿ ಪರೀಕ್ಷೆಗಳು ಪರಿಭವದ ಶಿಕ್ಷೆಗಳು. ಗರಡೀಯ ವ್ಯಾಯಾಮ ಮನ ಬುದ್ಧಿಗಳಿಗೆ, ಗರಡೀಯ ವ್ಯಾಯಾಮ ಮನ ಬುದ್ಧಿಗಳಿಗೆ. ಪುರುಷತೆಗೆ ಪೆಟ್ಟುಗಳಿನ್ ಆದ ಗಂತಿಯೇ ವಿಜಯ, ಪುರುಷತೆಗೆ ಪೆಟ್ಟುಗಳಿನ್ ಆದ ಗಂತಿಯೇ ವಿಜಯ. ಬಿರಿದ ನೆನೆ ಫಲಕೆ ಮನೆ, ಬಿರಿದ ನೆನೆ ಫಲಕೆ ಮನೆ ಮಂಕುತಿಮ್ಮ. ಡಿವಿಜಿಯವರು ಈ ಕಗ್ಗದಲ್ಲಿ ಸುಂದರವಾಗಿ ಮನುಷ್ಯನ ಜೀವನದಲ್ಲಿ ಎದುರಾಗುವ ವಿಧ ವಿಧವಾದ ಪರೀಕ್ಷೆಗಳು ಹೇಗೆ ಒಳಗಾಗ್ತಾನೆ ಅನ್ನುವುದನ್ನು ಕಟ್ಟಿಕೊಡ್ತಾರೆ. ಆ ಪರೀಕ್ಷೆಗಳನ್ನು ನಾವು ಸೋಲಾಗಿ, ಪರಿಭವ ಅಂದರೆ ಸೋಲು, ಆ ಪರೀಕ್ಷೆಗಳನ್ನು ಸೋಲನ್ನು ಅನುಭವಿಸುತ್ತೇವೆ. ಖಂಡಿತವಾಗಿ ಪರೀಕ್ಷೆಗಳು ಇರುವುದೇ ಗೆಲುವು ಮತ್ತು ಸೋಲನ್ನು ಸೂಚಿಸುವುದಕ್ಕಾಗಿ. ಹೀಗಾಗಿ ಮನುಷ್ಯನ ಮನಸ್ಸು ಏನಿದೆ, ಬುದ್ಧಿ ಏನಿದೆ, ಅವು ಗರಡಿಯ ವ್ಯಾಯಾಮದಂತೆ ಆಗ್ತದೆ. ಆಗ ಪ್ರತಿ ಸಲವೂ ಸೋಲಿನ ಪೆಟ್ಟನ್ನು ತಿಂದಾಗ ಮನಸ್ಸಿನ ಮೇಲಾಗುವ ಪರಿಣಾಮಗಳು ದೇಹಕ್ಕೆ ಆದ ಗಂಟುಗಳಂತೆಯೇ ಇರುತ್ತವೆ. ಅವುಗಳನ್ನು ವಿಜಯದ ಕುರುಹುಗಳು ಎಂದು ಕರೆಯುತ್ತಾರೆ. ಸೋಲೆ ವಿಜಯಕ್ಕೆ ಸೋಪಾನ. ಹೌದು, ಪ್ರಕೃತಿಯಲ್ಲಿ ಹುಟ್ಟಿರುವ ಅಥವಾ ಈ ಭೂಮಿಯಲ್ಲಿ ಹುಟ್ಟಿರುವ ಪ್ರತಿಯೊಂದು ಜೀವಿಗೂ ಕೂಡ ಪರೀಕ್ಷೆಗಳು ಎನ್ನುವಂಥದ್ದು ಇದೆ. ಆ ಪರೀಕ್ಷೆಗಳಲ್ಲಿ ಒಂದಿಷ್ಟು ಉತ್ತೀರ್ಣವನ್ನು ಕಂಡ್ರೆ ಇನ್ನೊಂದಿಷ್ಟು ಅನುತ್ತೀರ್ಣವನ್ನು ಕಾಣ್ತಾವೆ. ಏನೇ ಇರಲಿ, ನಮ್ಮ ಬದುಕಿನಲ್ಲಿ ಎದುರಾಗುವ ಯಾವುದೇ ಕಷ್ಟ ಇರಲಿ, ಯಾವುದೇ ನಷ್ಟ ಇರಲಿ, ಯಾವುದೇ ಸುಖವಿರಲಿ, ಇವೆರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿ ನಮ್ಮ ಬದುಕನ್ನು ನಾವು ಗೆಲ್ಲುವಂಥ ಇಚ್ಛಾಶಕ್ತಿಯನ್ನು, ಆತ್ಮಶಕ್ತಿಯನ್ನು, ಆತ್ಮಸ್ಥೈರ್ಯವನ್ನು ನಾವು ಗಟ್ಟಿ ಮಾಡಿಕೊಳ್ಬೇಕು. ಯಾಕೆ ಅಂತ ಕೇಳಿದರೆ, ಅರಳಿದ ಮೊಗ್ಗು ಮುಂದೆ ಬರುವ ಹಣ್ಣಿಗೆ ನೆಲೆಯಾಗಿರುವಂತೆ ಈ ಗಂಟುಗಳು ಜೀವನದಲ್ಲಿ ಮುಂದೆ ಬರುವ ಫಲಗಳಿಗೆ ನೆಲೆಯಾಗಿರುತ್ತದೆ. ಇಂದಿನ ಕಷ್ಟಗಳೇ ನಾಳೆಯ ವಿಜಯೋತ್ಸವದ ಸಂಕೇತಗಳಾಗಿ ಅವು ಮೂಡಿ ಬರ್ತಾವೆ ಅನ್ನುವುದನ್ನು ಈ ಕಗ್ಗದಲ್ಲಿ ನೀವೆಲ್ಲರೂ ಕಾಣಬಹುದು. ಸುಖವಿರಲಿ, ಕಷ್ಟವಿರಲಿ, ಜೀವನವನ್ನು ಸುಂದರವಾಗಿ ನಾವು ಎಲ್ಲರೂ ಅನುಭವಿಸೋಣ.